ಒಂದು ಮನೆಯಲ್ಲಿ ಇಬ್ರು ಅವಳಿ ಮಕ್ಕಳಿದ್ರೇನೆ ಕನ್ಫ್ಯೂಸ್ ಆಗತ್ತೆ. ಅಂಥದ್ರಲ್ಲಿ ಅದೊಂದು ಶಾಲೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಅವಳಿ ಮಕ್ಕಳಿದ್ದಾರೆ ಅಂದ್ರೆ ಪರಿಸ್ಥಿತಿ ಹೇಗಿರಬೇಡ. ಕರಾವಳಿಯ ಆ ಶಾಲೆ ಸದ್ಯ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಹಾಗಾದ್ರೆ 11 ಜೋಡಿ ಮಕ್ಕಳ ಶಾಲೆ ಎಲ್ಲಿದೆ? ಈ ಕುರಿತ ಒಂದು ಸ್ಟೋರಿ ಎಲ್ಲಿದೆ ನೋಡಿ. ಒಂದೇ ಸೂರಿನಡಿ 11 ಅವಳಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದು ತುಂಬಾ ಅಪರೂಪ. ಆದರೆ ಕರಾವಳಿಯ ಈ ಶಾಲೆಯಲ್ಲಿ ಮಾತ್ರ ಒಬ್ರಲ್ಲ ಇಬ್ರಲ್ಲ 11 ಮಂದಿ ಜೋಡಿ ಮಕ್ಕಳು ವಿದ್ಯಾರ್ಜನೆಯನ್ನ ಮಾಡ್ತಿದ್ದಾರೆ. ಹೌದು, ಮಂಗಳೂರು ಹೊರವಲಯದ ಕೈರಂಗಳದಲ್ಲಿರುವ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ಒಟ್ಟು 932 ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ. ಆದರೆ ಈ ಶಾಲೆ ಈಗ ಅವಳಿ ಮಕ್ಕಳ ವಿಶೇಷ ಶಾಲೆಯಾಗಿ ಗಮನ ಸೆಳೆದಿರುವುದಂತೂ ಸುಳ್ಳಲ್ಲ. ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಇವನ ಹೆಸರು ಸಂಜಯ್. ನನಗೆ ಖುಷಿ ಆಗ್ತಿದೆ. ಇಷ್ಟ ಅವಳಿ ಜವಳಿ ಮಕ್ಕಳಿದ್ದಾರೆ ಅಂತ. ವಿಶೇಷವಾಗಿ ಗಮನ ಸೆಳೆಯುತ್ತಿರುವ ಈ ಶಾಲೆಯ 4ನೇ ತರಗತಿಯಲ್ಲಿ 3 ಜೋಡಿ, 5ನೇ ತರಗತಿಯಲ್ಲಿ 2 ಹಾಗೂ 6, 7, 8 ಮತ್ತು 10ನೇ ತರಗತಿಯಲ್ಲಿ ತಲಾ 1 ಹಾಗೂ ಪಿಯುಸಿಯಲ್ಲಿ 2 ಜೋಡಿ ಅವಳಿಗಳಿದ್ದಾರೆ. ಐನೂರ 13 ಮಕ್ಕಳಲ್ಲಿ ನಮಗೆ ಈ ವರ್ಷ 11 ಜೊತೆ ಅವಳಿ ಜವಳಿ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಾ ಇರುವಂಥದ್ದು ಹೇಳೋದಕ್ಕೆ ಹೆಮ್ಮೆಯೂ ಕೂಡ, ನಮಗೆ ತುಂಬ ಸಂತೋಷವೂ ಕೂಡ. 2008ರಲ್ಲಿ ಮೊದಲಾಗಿ ನಮಗೆ ಅವಳಿ ಜವಳಿ ಮಕ್ಕಳು ನಮ್ಮ ಶಾಲೆಗೆ ಅಡ್ಮಿಷನ್ ಆದಂಥದ್ದು. ಅದಾದ ನಂತರ ಪ್ರತಿ ವರ್ಷವೂ ಕಳೆದ ಹಾಗೆ ಆ ಸಂಖ್ಯೆ ಅದು ಜಾಸ್ತಿ ಆಗ್ತಾ ಬಂತು. ಕಳೆದ ವರ್ಷ 8 ಅವಳಿ ಜವಳಿ ಮಕ್ಕಳು ಕಲಿತಾ ಇದ್ದರು. ಈ ವರ್ಷ ಅದಕ್ಕೆ ಮತ್ತು 3 ಜೊತೆಯ ಅವಳಿ ಜವಳಿ ಮಕ್ಕಳು ಸೇರ್ಪಡೆಗೊಂಡಿತ್ತು. ಈ ಅವಳಿ ಜವಳಿ ಮಕ್ಕಳು ಅಂತ ಹೇಳುವಂಥದ್ದು ನಮ್ಮ ಶಾಲೆಯ ಹೆಸರಿನ ಹಾಗೆ, ನಮ್ಮ ಶಾಲೆಯ ಹೆಸರು ಕೂಡ ಅವಳಿ ಜವಳಿ ಹೆಸರುಗಳೇ, ಶಾರದಾ ಗಣಪತಿ ಅಂತ ಹೇಳುವಂಥದ್ದು. ಅದರ ಜೊತೆಗೆ ಇದನ್ನು ಸಂಬಂಧವನ್ನು ನಾವು ಬೆಳೆಸಿಕೊಳ್ಳುವುದಕ್ಕೆ ಕೂಡ ಹಾಗೆ ಆ ರೀತಿಯಾಗಿ ಕೂಡ ಆಲೋಚನೆಯನ್ನು ನಾವು ಆ ರೀತಿಯಾದಂಥ ವಿಶೇಷತೆಯನ್ನು ಕೂಡ ನಾವು ಇದರಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಅವಳಿ ಜವಳಿ ಮಕ್ಕಳು ನಮಗೆ ಮೊದಲಾಗಿ 1-2 ಮಕ್ಕಳು ಅಥವಾ ಜೊತೆಗಳು ಇದ್ದಾಗ ನಮಗೇನು ತುಂಬ ವಿಶೇಷ ಅಂತೇಳಿ ಏನು ಅನಿಸ್ತಾ ಇರಲಿಲ್ಲ. ಈ 11 ಮಕ್ಕಳು ಈಗ ಶಾಲೆಗೆ ಬಂದಾಗ ಆ 11 ಜೊತೆ ಮಕ್ಕಳಲ್ಲಿ ನಾವು ವ್ಯತ್ಯಾಸವನ್ನು ಕಂಡು ಹುಡುಕುವಂಥದ್ದು ತುಂಬ ಕಷ್ಟ ಆಗ್ತಾ ಉಂಟು. ಹಾಗೆ ಆ ವ್ಯತ್ಯಾಸವನ್ನು ಕಂಡು ಹುಡುಕುವುದು ಕಷ್ಟ ಆಗುವಂಥದ್ದು ಕೂಡ ಹೌದು. ಅದರ ಜೊತೆಗೆ ಆ ಮಕ್ಕಳನ್ನು ಹೇಗೆ ಅವರ ಹೆಸರುಗಳು ಕೂಡ ಸಾಮಾನ್ಯವಾಗಿ ಒಂದೇ ರೀತಿಯಾಗಿ ಅವರನ್ನು ಐಡೆಂಟಿಫೈ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ಅಂದರೆ ಅವರು ಜೂನ್ ತಿಂಗಳಲ್ಲಿ ಶಾಲೆಗೆ ಬರ್ತಾರೆ. ಜೂನ್ ತಿಂಗಳಲ್ಲಿ ಬಂದು ಒಂದು 10-15 ದಿವಸಗಳ ಕಾಲ ನಮ್ಮೆಲ್ಲರಿಗೂ ಕೂಡ ಅವರಿಗೆ ಯಾರೆಲ್ಲ ಪಾಠ ಮಾಡ್ತಾರೆ ಅವರನ್ನು ಆ ಮಕ್ಕಳನ್ನು ಹೇಗೆ ಐಡೆಂಟಿಫೈ ಮಾಡುವಂಥದ್ದು ಅಂತ ಹೇಳೋದೇ ಕಷ್ಟ. ಒಂದು 4 ವರ್ಷದ ಹಿಂದೆ 2 ಮಕ್ಕಳಿದ್ದರು. ಆ ಮಕ್ಕಳು ಕಾಣೋದು ಅವರಿದ್ದಾರೆ, ಸುಶಾಂತ್ ಮತ್ತು ಶ್ರೀಶಾಂತ್ ಅಂತ ಹೇಳುವಂಥ ಆ ಮಕ್ಕಳು. ಅವರಲ್ಲಿ ಒಬ್ಬನಿಗೆ ಏನೋ ಹೇಳಬೇಕಾಗಿತ್ತು, ಅವನನ್ನು ಕರೆಸಿ ಮಾತಾಡಬೇಕಾಗಿತ್ತು. ಹಾಗೆ ಇಬ್ಬರು ಜೊತೆಗಿದ್ರು. ಒಬ್ಬನನ್ನು ಕರೆದು ಮಾತಾಡಬೇಕು ಅಂತ ಇದ್ದರೆ ಕೊನೆಗೆ ಆತನ ಹತ್ರ ಒಂದಷ್ಟು ಮಾತಾಡಿದ ನಂತರ ಮತ್ತೆ ಹೇಳ್ತಾ ಇದ್ದಾನೆ ಆತ, ನಾನು ಶ್ರೀಶಾಂತ್ ಅಲ್ಲ, ನಾನು ಸುಶಾಂತ್ ಅಂತೇಳಿ. ಮತ್ತೆ ಹಾಗಿರುವಂಥ ಇನ್ಸಿಡೆಂಟ್ಗಳು ಕೂಡ ನಮ್ಮಲ್ಲಿ ಅದು ನಡೀತಾ ಉಂಟು. ಈ ಶಾಲೆಯ 4ನೇ ತರಗತಿಯಲ್ಲಿ ಜ್ಞಾನೇಶ್, ಜಯೇಶ್,
ನಮ್ಮ ಕುಡ್ಲ ನ್ಯೂಸ್ ಮಂಗಳೂರು.